ಜಿಲ್ಲೆಯಲ್ಲಿ ಅದರಲ್ಲೂ ಸುಳ್ಯ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡ ಮನೆ ಮನೆ ಭೇಟಿ ಯಶಸ್ವಿಯಾಗಿ ನಡೆಯುತ್ತಿದೆ. ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಮತದಾರನ ಒಳ ಮನಸ್ಸು ಅರಿಯುವ ಕೆಲಸ ಮಾಡಿದ್ದೇವೆ. ಮತದಾರರ ಒಳ ಮನಸ್ಸು ನರೇಂದ್ರ ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧವಾಗಿದೆ. ಇದೇ ರೀತಿಯ ವಾತಾವರಣ ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ಕೆಪಿಸಿಸಿ ಕಾರ್ಯದರ್ಶಿ ಭರತ್ ಮುಂಡೋಡಿ ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಯೋಜನೆಗಳನ್ನು ಮತ್ತು ಮೋದಿ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರ ವೈಫಲ್ಯಗಳನ್ನು ತಿಳಿಸುವ ಕೆಲಸ ಕಳೆದ 10 ದಿನಗಳಿಂದ ಆಗ್ತಿದೆ. ಎಲ್ಲಾ ಕಡೆ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಮತದಾರರಲ್ಲಿ ಬದಲಾವಣೆಯ ಮನೋಸ್ಥಿತಿ ಮೂಡಿದೆ. ನಮ್ಮ ಕ್ಷೇತ್ರ ಮತ್ತು ನಮ್ಮ ಬದುಕಿಗಾಗಿ ಮೋದಿ ಸರ್ಕಾರ ಯಾವುದೇ ಕೆಲಸ ಮಾಡಿಲ್ಲ. ಮೋದಿ ಸರ್ಕಾರದಿಂದ ಆದ ತೊಂದರೆಗಳನ್ನು ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಮತದಾರರು ತಿಳಿಸುತ್ತಿದ್ದಾರೆ. ಮೋದಿ ಕೇವಲ ಮಾತುಗಾರಿಕೆಯಿಂದ ಈಗಲೂ ಜನರನ್ನ ಸೆಳೆಯುವ ಕೆಲಸ ಮಾಡುತ್ತಿದ್ದಾರೆ. ಆದರೂ ಜನರ ಒಳಮನಸ್ಸು ಸಂಪೂರ್ಣ ಮೋದಿಯ ವಿರುದ್ಧವಾಗಿದೆ ಎಂದು ಹೇಳಿದ್ರು. ವೈಯಕ್ತಿಕವಾಗಿ ನಮ್ಮ ಜೀವನಕ್ಕಾಗಿ ಪೂರಕವಾಗಿರತಕ್ಕಂಥ ಯಾವುದೇ ಕಾರ್ಯಕ್ರಮಗಳು ಮೋದಿ ಸರ್ಕಾರದಲ್ಲಿ ಆಗಲಿಲ್ಲ, ಸಿಗಲಿಲ್ಲ. ಮೊದಲಾಗಿ ನಾವೊಂದಿಷ್ಟು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ನಮ್ಮಷ್ಟಕ್ಕೆ ನಾವು ಜೀವನ ಮಾಡತಕ್ಕಂಥ ನಮಗೆ ತೊಂದರೆಯನ್ನೇ ಮಾಡಿದಂಥ ಸಂದರ್ಭಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ವಿಶೇಷವಾಗಿ ನೋಟ್ ಬ್ಯಾಗಿನ ಬಗ್ಗೆ, ನೋಟ್ ಬ್ಯಾಗಿನ ಸಂದರ್ಭದ ಬಗ್ಗೆ ಜನ ಮಾತಾಡ್ತಾರೆ. ನಾವು ಬೂತ್ ಮಟ್ಟಕ್ಕೆ ಜನರನ್ನ ಸಂಪರ್ಕಿಸಿದಾಗ ಅವರು ಮಾತಾಡ್ತಾರೆ. ನಾವೇನೋ ಕಷ್ಟಪಟ್ಟು 50,000 25,000 ಅಂತ ನಾವೇನು ಶೇಖರಣೆ ಮಾಡಿಟ್ಟಿದ್ದೇವೆ. ಅವ್ರಿಗಾಗಿರ್ತಕ್ಕಂಥ ಕಷ್ಟ ಕಾರ್ಪೊರೇಟ್ ಬಗ್ಗೆ ಅವರಾಗಿ ಮಾತಾಡ್ತಾ ಇದ್ದಾರೆ. ಆದ್ರಿಂದ ಒಂದು ರೀತಿಯ ಇನ್ನರ್ ಕರೆಂಟ್ ಅಂತ ನಾವೇನು ಹೇಳ್ತೇವೆ, ಪ್ರಚಾರದ ಅಬ್ಬರಗಳಲ್ಲಿ ಭಾಷಣ ಮಾಡುವಂತ ರೀತಿಗಳಲ್ಲಿ ಇನ್ನೂ ಬಿಜೆಪಿಯಲ್ಲಿ ಬದಲಾಗಲಿಲ್ಲ. ಮೋದಿಯವರು ಬಹಳ ವಿಶೇಷವಾಗಿ ಭಾಷಣಗಳನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಆದರೆ ಮತದಾರನ ಇನ್ನರ್ ಕರೆಂಟ್ ಏನಿದೆ. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಡಾ ರಘು, ಮುಖಂಡರಾದ ಎಸ್ ಸಂಶುದ್ದೀನ್, ಗೋಕುಲ್ ದಾಸ್, ಸತೀಶ್ ಕೂಜ್ಗೋಡು, ಜೂಲಿಯಾನಾ ಕ್ರಾಸ್ತಾ, ಬೀರಾ ಮೊಯ್ದೀನ್, ಜೆಡಿಎಸ್ ಮುಖಂಡ ಜಾಕೆ ಮಾಧವಗೌಡ, ವಿನೋಬ್ ಮಲ್ಲಾರ, ಭವಾನಿಶಂಕರ ಕಲ್ಮಡ್ಕ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.